ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 1ನೇ ಸ್ಕಂದ 2ನೇ ಅಧ್ಯಾಯ ಶ್ಲೋಕ 30. ಪ್ರಯುಕ್ತಾನ್ ಭೋಜರಾಜೇನ ಮಾಯಿನಾ ಕಾಮರೂಪಿಣ ಲೀಲಯಾ ವ್ಯನುದತ್ತಾನ್ ತಾನ್ ಬಾಲಕ್ರೀಡನಕಾನ್ ಇವ. ಅನುವಾದ ಮತ್ತು ಭಾಗವತ ಬೈ ಡಿವೈನ್ ಗ್ರೇಸ್ ಅವೇ ಶರಣಾನಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಕಿ ಜೈ. ಯಾವುದೇ ರೂಪ ಧರಿಸಬಲ್ಲ ಸಾಮರ್ಥ್ಯ ಹೊಂದಿದ್ದ ಮಹಾ ಮಾಯಾವಿಗಳು ಶ್ರೀಕೃಷ್ಣನ ಹತ್ಯೆಗಾಗಿ ಭೋಜರಾಜ ಕಂಸನಿಂದ ನಿಯೋಜಿತರಾಗಿದ್ದರು. ಆದರೆ ಶ್ರೀಕೃಷ್ಣನ್ ತನ್ನ ಲೀಲಾ ವಿನೋದ ವಿಧಿಯಲ್ಲಿ ಮಗು ಗೊಂಬೆಯನ್ನು ಮುರಿದು ಹಾಕುವಂತೆ ಲೀಲಾ ಜಾಳವಾಗಿ ಅವರನ್ನು ಕೊಂದನು. ಎಸ್, ಕೃಷ್ಣನ ಹತ್ಯೆಗಾಗಿ ಕಂಸ ಎಂಥವರನ್ನೆಲ್ಲ ಕಳಿಸಿದ. ಬೇರೆ ಬೇರೆ ಜನ ಬಂದಿದ್ದಾರೆ. ನಾವು ಕೃಷ್ಣ ಬುಕ್ಕಲ್ಲಿ ಅದೇ ಇರುವಂಥದ್ದೆಲ್ಲ. ಈ ಕೃಷ್ಣನಿಗೆ ಏನೇ ಕಷ್ಟ ಇಲ್ಲ ಅಪ್ಪ. ಎಲ್ಲರನ್ನು ಹೇಗೆ ಕೊಂದ, ಮಗು ಗೊಂಬೆಯನ್ನು ಹೇಗೆ ಮುರಿಯುತ್ತದೆ ಅದೇ ರೀತಿ ಇವರನ್ನೆಲ್ಲ ಕೊಂದ. ಎಸ್ಸಿಗೆ ಭಾವಾರ್ಥಕ್ಕೆ ಹೋಗುವ. ನಾಸ್ತಿಕನಾದ ಕಂಸನು ಕೃಷ್ಣನನ್ನು ಹುಟ್ಟಿದೊಡನೆ ಕೊಲ್ಲ ಬಯಸಿದನು. ನಾಸ್ತಿಕರ ಮೆಂಟಾಲಿಟಿಸೇ ಪ್ರಬಲವಂಥದ್ದು. ಹೇಗೆಂದ್ರೆ ನಾಸ್ತಿಕರು ಭಗವಂತನನ್ನು ಹೀಗೆ ನಾವು ಹೇಗೆ ಮನೆಯಲ್ಲಿ ಈ ಪೊರ್ಕೆ ಇಡೀ ಸುಡಿ ಹೇಳ್ತೇವೆ ನಾವು, ಅದನ್ನ ಮೂಲೆಯಲ್ಲಿ ಹೇಳ್ತೇವೆ. ಅದೇ ರೀತಿ ಹೆಚ್ಚಿನವರು ಭಗವಂತನನ್ನು ಕಾರ್ನರ್ ಅಲ್ಲಿ ಇಟ್ಟಿದ್ದಾರೆ, ಮೂಲೆಯಲ್ಲಿ. ನನ್ನೊಂದು ಎಕ್ಸ್ಪೀರಿಯನ್ಸ್ 2012 ನಾನೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. 2.5 ಕೋಟಿದು ಮನೆ ಕಟ್ಟಿದ್ದಾನೆ, ದೊಡ್ಡ ಮನೆ. ದೇವರೇ ಇಲ್ಲ, ದೇವರಿಗೆ ಒಂದು ಸಣ್ಣ ಮನೆಯಲ್ಲಿ ಮೂಲೆಯಲ್ಲಿ ಇಟ್ಟಿದ್ದಾನೆ ಫೋಟೋವನ್ನು. ಸಣ್ಣ ಫೋಟೋ, ಸಣ್ಣ ಮನೆ. ಇದಂತಂದ್ರೆ ಹೆಸರಿಗೆ ಮಾತ್ರ ದೇವರು, ಆದ್ರೆ ಆಲ್ಮೋಸ್ಟ್ ದೇವರನ್ನು ಕಲಿಯುಗ ಅಂದ್ರೆ ಅದೇ. ಕೆಲವರು ಹೇಳ್ತಾರೆ ನಾವು ಕೂಡ ದೇವರನ್ನು, ಆದ್ರೆ ದೇವರಿಗೆ ಎಂತ ಹೇಳುವಂತದ್ದು ಆ ಕಾರ್ನರ್ಲಿ ಪ್ಲೇಸ್ ಕೊಟ್ಟಿದ್ದಾರೆ, ಮೂಲೆಯಲ್ಲಿ. ಅಂದ್ರೆ ಅದಕ್ಕೆ ಎಂತ ಹೇಳುವಂತದ್ದು ಕೊಡ್ಲಿಕ್ಕೆ ಮನಸ್ಸಿಲ್ಲ, ಅದು ಕೂಡ ಅಂದ್ರೆ ಲೋಕಲ್ ಜನರು ಇಲ್ಲದೆ ಎಂತದ್ದು ಹೇಳ್ತಾರೆ ಆ ರೀತಿ. ಹಾಗೆ ಜನರಿಗೆ ಭಗವಂತ ಬೇಡ, ಅಂದ್ರೆ ವಿದೌಟ್ ಕೃಷ್ಣ ಅವರಿಗೆಲ್ಲ ಬೇಕು. ಕೃಷ್ಣಂದೆಲ್ಲ ಬರಬಹುದಿರುವಂಥದ್ದು. ದೇ ವಾಂಟ್ ಕೃಷ್ಣಸ್ ಪ್ರಾಪರ್ಟಿ, ಕೃಷ್ಣಸ್ ರಾ ಮೆಟೀರಿಯಲ್ಸ್, ಬಟ್ ದೇ ಡೋಂಟ್ ವಾಂಟ್ ಕೃಷ್ಣ. ಇದು ಸಮಸ್ಯೆ ಕಲಿಯುಗದು. ಹಾಗೆ ನಾಸ್ತಿಕನಾದ ಕಂಸನು ಶ್ರೀಕೃಷ್ಣ ಹುಟ್ಟಿದವನೇ ಕೊಲ್ಲ ಬಯಸಿದ. ಅವ ಫಿಸಿಕಲಿ ಕೊಲ್ಲ ಬಯಸಿದ. ಆದ್ರೆ ಇವರು ಈಗಿನ ನಾಸ್ತಿಕರು ಎಂತ, ಇದು ಕೂಡ ಒಂದು ರೀತಿಯಲ್ಲಿ ಕೊಲ್ಲ ಬಯಸುವುದೇ. ಅದು ಅವನಿಂದ ಸಾಧ್ಯವಾಗಲಿಲ್ಲ, ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ಭಗವಂತನ ಕೊಲ್ಲಿಗೆ. ಕೃಷ್ಣನ್ ವೃಂದಾವನದಲ್ಲಿ ನಂದ ಮಹಾರಾಜನ ಮನೆಯಲ್ಲಿದ್ದಾನೆಂದು ಅವನಿಗೆ ಸಮಾಚಾರ ತಿಳಿಯಿತು. ನೋಡಿ, ಎಲ್ಲಿದ್ದಾನೆ? ನಂದ ಮಹಾರಾಜನ ಮನೆಯಲ್ಲಿ. ಆದ್ದರಿಂದ ಅವನು ಐಂದ್ರ ಜಾಲಿಕ ಕ್ರಿಯೆಗಳನ್ನು ನಡೆಸುವಂತ, ತಮಗಿಷ್ಟ ಬಂದ ರೂಪ ಧರಿಸುವಂತ ಅನೇಕ ಮಾಯಾವಿಗಳನ್ನು ನೇಮಿಸಿದನು. ಬೇರೆ ಬೇರೆ ಟೈಪ್ ಇದ್ದು ಜನರನ್ನೆಲ್ಲ ಕಳಿಸಿದ. ಅವರೆಲ್ಲ ಶಿಶು ಭಗವಂತನ ನಾನಾ ರೂಪಗಳೆಂದರೆ ಅಗ, ಬಕ, ಪೂತನಿ, ಶಕಟ, ತೃಣಾವೃತ, ದೇನುಕ, ಗಾರ್ಧಬ ಮೊದಲಾದ ರೂಪಗಳಲ್ಲಿ ಪ್ರತ್ಯಕ್ಷವಾಗಿ ಪ್ರತಿ ಸಂದರ್ಭದಲ್ಲೂ ಅವನನ್ನು ಕೊಲ್ಲಲು ಯತ್ನಿಸಿದರು. ಆದರೆ ಅವರೆಲ್ಲರೂ ಒಬ್ಬರಾದ ಮೇಲೆ ಒಬ್ಬರಂತೆ ಭಗವಂತನಿಂದ ಅವನ ಗೊಂಬೆಗಳೊಂದಿಗೆ ಆಟ ಮಾಡುತ್ತಿದ್ದಾನೆಂದು ಎಂಬಂತೆ ಹತರಾದರು. ಎಲ್ಲರೂ ಗೊಂಬೆಯನ್ನು ಹೇಗೆ ಮಗು ಹೇಗೆ ಕಟ್ ಮಾಡ್ತಾರೆ ಅದೇ ರೀತಿ ಕೃಷ್ಣ ಎಲ್ಲರನ್ನು 1 by 1 ಕೊಂದು ಬಿಟ್ಟಂತೆ. ಮಕ್ಕಳು ಆಟದ ಸಿಂಹ, ಆನೆ, ಕರಡಿ ಮೊದಲಾದ ಗೊಂಬೆಗಳ ಜೊತೆ ಆಡುತ್ತವೆ. ಆಟವಾಡದಿರುವಾಗ ಅವುಗಳನ್ನು ಮುರಿದು ಹಾಕುತ್ತವೆ. ಇದೆಲ್ಲ ನಿಮಗೆ ಗೊತ್ತುಂಟು, ನಿಮಗೆಲ್ಲರಿಗೂ ಮಕ್ಕಳಿದ್ದವರು. ಸರ್ವಶಕ್ತ ಭಗವಂತನ ಎದುರು ಎಂಥ ಪ್ರಬಲ ಜೀವಿಯು ಮಗುವಿನ ಕೈಯೊಳಗಿನ ಆಟದ ಸಿಂಹದಂತೆ. ಯಾರೊಬ್ಬರಿಂದಲೂ ಭಗವಂತನ ಸಾಮರ್ಥ್ಯವನ್ನು ಮೀರಿಸಲಾಗದು. ಆದ್ದರಿಂದ ಯಾರೊಬ್ಬರು ಅವನಿಗೆ ಸರಿಸಾಮನಾದ, ಅವನಿಗಿಂತ ದೊಡ್ಡವರಲ್ಲ. ನೋಬಡಿ ಈಸ್ ಈಕ್ವಲ್ ಟು ಹಿಮ್, ನೋಬಡಿ ಈಸ್ ಗ್ರೇಟರ್ ದೆನ್ ಹಿಮ್. ಯಾರಿಗೆ? ಕೃಷ್ಣನಿಗೆ. ಅಥವಾ ಯಾವುದೇ ಪ್ರಯತ್ನದಿಂದ ಭಗವಂತನನ್ನು ಸರಿಗಟ್ಟುವ ಹಂತವನ್ನು ಅವರು ತಲುಪಲಾರ. ಈಗ ನಿರಾಕಾರವಾದಿಗಳ, ಮಾಯಾವಾದಿಗಳ ಸ್ಟೇಜ್ ಅಂತ, ವಿ ವಾಂಟ್ ಟು ಬಿಕಮ್ ಒನ್ ವಿತ್ ದಿ ಗಾಡ್. ಸಾಯಿ ಜಮೋ ಪ್ರಪೋದ ದಿಸ್ ಇಸ್ ದ ಲಾಸ್ಟ್ ನೇರ್ ಆಫ್ ಮಾಯಾ ಅಂತೆ. ಅಂದ್ರೆ ಇಂಡೈರೆಕ್ಟ್ಲಿ ವಾಂಟ್ಸ್ ಟು ಬಿಕಮ್ ಗಾಡ್. ಮರ್ಜಿಂಗ್ ಇನ್ ಟು ಗಾಡ್ ಅಂದ್ರೆ ಅಂತ, ನನಗೆ ದೇವರಾಗಬೇಕು.
ಇದು ಕೂಡ ಮಾಯವೇ. ಹಾಗೆ ಯಾವುದೇ ಪ್ರಯತ್ನದಿಂದ ಭಗವಂತನು ಸರಿಗಟ್ಟುವ ಹಂತವನ್ನು ಅವರು ತಲುಪಲಾರರು. ಜ್ಞಾನ, ಯೋಗ ಮತ್ತು ಭಕ್ತಿ ಈ 3 ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಮನ್ನಣೆ ಪಡೆದ ಪ್ರಕ್ರಿಯೆಗಳು. ಜ್ಞಾನಿ, ಯೋಗಿ ಮತ್ತೆ ಭಕ್ತ, ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಂತ ಸಾಕ್ಷಾತ್. ಇಂಥ ಪ್ರಕ್ರಿಯೆ ಮೂಲಕ ಸಾಧಿಸುವ ಪರಿಪೂರ್ಣ ಆಧ್ಯಾತ್ಮಿಕ ನೆಲೆಯಲ್ಲಿ ಅಪೇಕ್ಷಿತ ಗುರಿಗೆ ತಲುಪಿಸಬಹುದು. ಅಂದ್ರೆ ಜ್ಞಾನದಿಂದ ಸ್ವಲ್ಪ ಜ್ಞಾನ ಸಿಗ್ತದೆ, ಯೋಗದಿಂದ ಯೋಗಿ ಆಗ್ತಾನೆ, ಭಕ್ತಿಯಿಂದ ಭಕ್ತನಾಗ್ತಾನೆ. ಹಾಗಾಗಿ ಭಗವಂತ ಸಾಕ್ಷಾತ್ಕಾರ ಎಷ್ಟು. ಇಂಥ ಪ್ರಕ್ರಿಯೆಯ ಮೂಲಕ ಸಾಧಿಸುವ ಆಧ್ಯಾತ್ಮಿಕ ನೆಲೆಯಲ್ಲಿ ಅಪೇಕ್ಷಿತ ಗುರಿಗೆ ತಲುಪಿಸಬಹುದು. ಆದರೆ ಇಂಥ ಪ್ರಯತ್ನಗಳನ್ನು ನಾವು ಭಗವಂತನ ಸರಿಸಾಮನ ಪರಿಪೂರ್ಣತೆಯನ್ನು ಪಡೆಯುತ್ತೇವೆ ಎಂದು ಅರ್ಥವಲ್ಲ. ಈಗ ಹೇಗೆ ಅಂದ್ರೆ, ಜ್ಞಾನಿ ಕೂಡ ಇಚ್ಛೆ ಉಂಟು, ಯೋಗಿ ಕೂಡ ಇಚ್ಛೆ ಉಂಟು. ಭಕ್ತನಿಗೆ ಯಾವ್ದು ಇಚ್ಛೆ ಉಂಟು? ಭಗವಂತನ ಸೇವೆ ಮಾಡುವಂಥದ್ದು ಮಾತ್ರ ಇಚ್ಛೆ ಇರುವಂತ. ಜ್ಞಾನಿಗೆ ಜ್ಞಾನ, ಯೋಗಿಗೆ ಸಿದ್ಧಿ. ಆದ್ರೆ ಇಲ್ಲಿ ಹೇಳುವಂಥದ್ದು, ಈ 3 ಪ್ರಯತ್ನದಿಂದ ಕೂಡ ಭಗವಂತನ ಸರಿಸಾಮಾನ ಪಡೆಯುತ್ತೇವೆ ಎಂದು ಅರ್ಥವಲ್ಲ. ನೋಡಿ, ಪ್ರತಿ ಹಂತದಲ್ಲೂ ಭಗವಂತನೇ. ಪ್ರಭುದಲ್ಲಿ ಒಂದು ಡಾಗ್ ಈಸ್ ಆಲ್ವೇಸ್ ಗಾಡ್ ಈಸ್ ಆಲ್ವೇಸ್ ಗಾಡ್, ಡಾಗ್ ಈಸ್ ಆಲ್ವೇಸ್ ಡಾಗ್. ಸ್ಪೆಲ್ಲಿಂಗ್ ಸೇಮ್, ಆದ್ರೆ ನಾಯಿ ದೇವರಾಗ್ಲಿಕ್ಕೆ ಆಗುವುದಿಲ್ಲ. ತನ್ನ ತಾಯಿಯಾದ ಯಶೋದೆಯ ತೊಡೆಯ ಮೇಲೆ ಆಟವಾಡುವಾಗಲಾಗಲಿ ಅಥವಾ ತನ್ನ ದಿವ್ಯ ಮಿತ್ರರೊಡನೆ ಗೋಪಾಲ ಬಾಲಕನಾಗಿ ಆಟವಾಡುವಾಗಲಾಗಲಿ ಅವನು ತನ್ನ ಷಡ್ಐಶ್ವರ್ಯ ಕಿಂಚಿತ್ತು ಕ್ಷೀಣಿದಂತೆ ಭಗವಂತನಾಗಿ ಇರುತ್ತಾನೆ. ಪ್ರಭುದಿರುವಂಥದ್ದು ಹೇಗೆಂದ್ರೆ, ಪ್ರಭುದಿರುವಾಗ ಈ ಆಂಧ್ರದಲ್ಲಿ, ಒರಿಸ್ಸಾದಲ್ಲಿ, ಬೆಂಗಾಲದಲ್ಲಿ ಅಂದ್ರೆ ಈಗ ಕೂಡ ಇದ್ದಾರೆ. ಎಂತಂದ್ರೆ ಎಲ್ಲ ಕಡೆ, ಕರ್ನಾಟಕದಲ್ಲಿ ಕೂಡ ಇದ್ದಾರೆ. ಒಬ್ಬ ಮನುಷ್ಯ ಸ್ವಲ್ಪ ಇದಾದ್ರೆ ಅವ್ರು ದೇವರ ಅಂತ ಮೂರ್ಖರು. ಹಾಗೆ ಪ್ರಭುಲ್ ಒಂದು ಸೋ ಕಾಲ್ಡ್ ಗಾಡ್, ಸೆಲ್ಫ್ ಮೇಡ್ ಗಾಡ್ಸ್, ಐ ಆಮ್ ಗಾಡ್, ಯು ಆರ್ ಗಾಡ್. ಈಗ ದೇವರಂದ್ರೆ ದೇವರ ಹತ್ರ ಈ ಐಶ್ವರ್ಯಗಳು, ಷಡ್ ಐಶ್ವರ್ಯ ಯಾವ ಟೈಮಲ್ಲಿ ಕೂಡ ಇರ್ಬೇಕು. ಈಗ ಫಸ್ಟ್ ಇದು ಐಶ್ವರ್ಯ. ಭಗವಂತ 16,108 ಹೆಂಡತಿಯರಿಗೆ ವಜ್ರ ವೈಢೂರ್ಯ ಮನೆ ಕಟ್ಟಿಕೊಟ್ಟ. ನಮ್ಗೆ ಒಂದು 30 ಲಕ್ಷದ್ದು ಸಿಂಪಲ್ ಮನೆ ಕಟ್ಟಿಕೊಡ್ಲಿಕ್ಕೆ ನಮ್ಗೆ ಲೋನ್ ಮಾಡ್ಬೇಕು. ನಾವು ಆ ಲೋನ್ ತೀರಿಸಲಿಕ್ಕೆ ನಮ್ಮ ರಿಟೈರ್ಮೆಂಟ್ ತನಕ ನಾವು ದುಡಿಬೇಕು. ಇದು ನಮ್ಮ ಕಂಡೀಷನ್. ಮತ್ತೆ ಸೆಕೆಂಡ್ ಇದು ಸ್ಟ್ರೆಂತ್, ವೀರ್ಯ. ಭಗವಂತ 7 ದಿವಸ 7 ರಾತ್ರಿ ಗೋವರ್ಧನ ಗಿರಿ ಬೆಟ್ಟವನ್ನು ಎತ್ತಿದ್ದಾನೆ ಕಿರು ಬೆರಳಲ್ಲಿ. ಅದು ಕೂಡ ಎಂತ, ಇನ್ನೊಂದು ಕೈಯಲ್ಲಿ ಫ್ರೂಟ್ ಅನ್ನು ಬಾರಿಸ್ತಾ ಇದ್ದ. ಅವನಿಗೆ ಟೆನ್ಷನೇ ಇಲ್ಲ. ಇದು 200 kg ನಾವು ಪವರ್ ಲಿಫ್ಟಿಂಗ್ ಹೇಳುವಾಗ ನಮಗೆ ಬ್ಯಾಕ್ ಪೇನ್ ಬರ್ತದೆ. ಹಾಗಾಗಿ ಭಗವಂತ ಯಾವ ಟೈಮಲ್ಲಿ ಕೂಡ ಈ ಐಶ್ವರ್ಯಗಳು ಫುಲ್ ಇರ್ತದೆ. ಅವನ ಕ್ಷೀಣಿಸದಂತೆ ಭಗವಂತನಾಗಿ ಇರುತ್ತಿದ್ದಾನೆ. ನೋಡಿ, ಹೀಗೆ ಅವನು ಸರ್ವದಾ ಸಾಟಿ ಇಲ್ಲದವನು. ಶ್ಲೋಕ 31. ವಿಪನ್ನಾನ್ ವಿಷಪಾನೇನ ನಿಗೃಹ್ಯ ಭುಜಗ ಅಧಿಪಂ ಉತ್ತಾಪ್ಯ ಆಪಯತ್ ಗಾವಾ ತತ್ತೋಯಂ ಪ್ರಕೃತಿ ಸ್ಥಿತಂ. ವೃಂದಾವನದ ನಿವಾಸಿಗಳ ಕಡು ಕಷ್ಟಗಳಿಂದ ಕಂಗಾಲಾಗಿದ್ದರು. ಏಕೆಂದರೆ ಯಮುನೆಯ ಕೆಲ ಭಾಗವು ಸರ್ಪರಾಜನಾದ ಕಾಲಿಂಗನ ವಿಷದಿಂದ ತುಂಬಿತ್ತು. ಕೃಷ್ಣನು ನೀರಿನೊಳಗೆ ಇಳಿದು ಸರ್ಪರಾಜನ ದಂಡಿಸಿ ಅಲ್ಲಿಂದ ಹೊಡೆ ದಟ್ಟಿದನು. ತಾನು ನದಿಯಿಂದ ಹೊರಬಂದ ನಂತರ ಗೋವುಗಳು ಆ ನೀರನ್ನು ಕುಡಿಯುವಂತೆ ಮಾಡಿದನು. ಹೀಗೆ ನೀರು ಎಂದಿನಂತೆ ತನ್ನ ಸಹಜ ಸ್ಥಿತಿಯಲ್ಲಿದೆ ಎಂದು ದೃಢಪಡಿಸಿದರು. ಇದು ನಿಮಗೆಲ್ಲರಿಗೂ ಗೊತ್ತುಂಟು. ಅಂದ್ರೆ ಕಾಲಿಂಗ ವಿಷವನ್ನು ಬಿಡ್ತಾ ಇದ್ದ ಯಮುನೆಯಲ್ಲಿ. ಕೃಷ್ಣ ಎಂತ ಮಾಡಿದ? ಅವನು ಕೊಂದು ಬಿಟ್ಟ. ಮತ್ತೆ ಎಂತಾಯ್ತು? ಮತ್ತೆ ಗೋವುಗಳಿಗೆ ವಾಪಸ್ ಆ ನೀರು ಕುಡಿಯುವಂತೆ ಸಂದೇಶ ನೀಡಿದ. ಶ್ಲೋಕ 32. ಆಯಜಯತ್ ಗೋಸವೇನ ಗೋಪರಾಜಂ ದ್ವಿಜ ಉತ್ತಮೈ ವಿತ್ತಸ್ಯ ಚ ಉರ್ಭಾರಸ್ಯ ಚಿಕೀರ್ಷನ್ ಸತ್ವಯಂ ವಿಭೂ. ಅನುವಾದ: ಪರಂಪ್ರಭು ಶ್ರೀಕೃಷ್ಣನು ನಂದ ಮಹಾರಾಜನ ಸಂಪದ್ಭರಿತ ಧನಬಲವನ್ನು ಗೋಪೂಜೆಗಾಗಿ ಬಳಸಿಕೊಳ್ಳಲು ಬಯಸಿದನು. ಜೊತೆಗೆ ಸ್ವರ್ಗದ ದೊರೆಯಾದ ಇಂದ್ರನಿಗೆ ಪಾಠ ಕಲಿಸುವುದು ಅವನ ಇಚ್ಛೆಯಾಗಿತ್ತು. ಹೀಗೆ ಅವನು ತನ್ನ ತಂದೆಗೆ ವಿದ್ವಾಂಸರಾದ ಬ್ರಾಹ್ಮಣರ ಸಹಾಯದಿಂದ ಗೋಪೂಜೆ ಮಾಡಲು ಅಥವಾ ಗೋಮಾಲೆಗಳ ಹಾಗೂ ಹಸುಗಳ ಪೂಜೆ ಮಾಡಲು ಸಲಹೆ ಮಾಡಿದ. ಕೃಷ್ಣ ಯಾರಿಗೆ ಸಲಹೆ ಮಾಡುವಂಥದ್ದು? ನಂದ ಮಹಾರಾಜನಿಗೆ. ಇಂದ್ರ ದೇವತೆಗಳ ಪೂಜೆ ಎಲ್ಲ ಅಗತ್ಯ ಇಲ್ಲ. ಯಾರ್ದು ಮಾಡಿ? ಗೋಪೂಜೆ ಮತ್ತೆ ಗೋಮಾಲ, ಒಂದು ಗೋವರ್ಧನ ಪೂಜೆಯ ಬಗ್ಗೆ
ಹಸುಗಳ ಪೂಜೆ ಮಾಡಲು ಹೇಳ್ತಾನೆ. ಹಾಗಾಗಿ ಧನಬಲವನ್ನು ನಾವು ಹೇಗೆ ಯೂಸ್ ಮಾಡಬೇಕು? ಕೃಷ್ಣನ ಸೇವೆಗೆ ಯೂಸ್ ಮಾಡಬೇಕು. ಇದು ಹೈಯರ್ ಇಂಟೆಲಿಜೆನ್ಸ್. ಇದು ಕೃಷ್ಣ ಇದನ್ನು ತೋರಿಸಿಕೊಟ್ಟಿದ್ದಾನೆ. ಕೃಷ್ಣ ತಂದೆಗೆ, ಯಾರಿಗೆ? ನಂದ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ, ಧನಬಲವನ್ನು ಗೋಪೂಜೆಗೆ ಬಳಸಿಕೊಳ್ಳ ಬಯಸಿದ. ಮತ್ತೆ ಇಂದ್ರನಿಗೆ ಪಾಠ ಕಲಿಸಿಕೊಡುವ ಅವನ ಇಚ್ಛೆ ಇತ್ತು. ಈಗ ಭಾವಾರ್ಥ, ಭಗವಾನ್ ಶ್ರೀಕೃಷ್ಣನು ಸಕಲರ ಗುರುವಾದ್ದರಿಂದ ತನ್ನ ತಂದೆ ನಂದ ಮಹಾರಾಜನಿಗೂ ಉಪದೇಶ ಮಾಡಿದರು. ಭಗವಂತ ಯಾಕ್ಸ್ ಆಸ್ ಎ ಚೈತ್ಯ ಗುರು. ದೇರ್ ಆರ್ 3 ಗುರುಸ್: ಶಿಕ್ಷಾ ಗುರು, ದೀಕ್ಷಾ ಗುರು, ಚೈತ್ಯ ಗುರು. ಶಿಕ್ಷಾ ಗುರು ಅಂದ್ರೆ ಯಾರು ನಮಗೆ ಈ ಕೃಷ್ಣ ಭಜನೆ ಬಗ್ಗೆ ತಿಳಿಸ್ತಾರೆ. ಮತ್ತೆ ದೀಕ್ಷಾ ಗುರು ಅಂದ್ರೆ ದೀಕ್ಷೆ ಸಿಗುವಂಥದ್ದು. ಈಗ ಶಿಕ್ಷಾ ಗುರು ನಮಗೆ ಪ್ರಭುಪಾದ. ದೀಕ್ಷಾ ಗುರು ಈಗ ನಾನು ದೀಕ್ಷೆ ಪಡೆದದ್ದು ಇಸೋಲಿನ ಜಯಭದ್ರ ಸ್ವಾಮಿ ಮಹಾರಾಜ್, ಗುರು ಮಹಾರಾಜ್. ಮತ್ತೆ ಚೈತ್ಯ ಗುರು. ಚೈತ್ಯ ಗುರು ಅಂದ್ರೆ ಕೃಷ್ಣ ಒಳಗಿದ್ದಾನೆ. ಹಾಗೆ ಭಗವಾನ್ ಶ್ರೀಕೃಷ್ಣ ಸಕಲರ ಗುರುವಾದ್ದರಿಂದ ನೋಡಿ, ಯಾಕ್ಸ್ ಆಸ್ ಎ ಚೈತ್ಯ ಗುರು ತನ್ನ ತಂದೆ ನಂದ ಮಹಾರಾಜನಿಗೂ ಉಪದೇಶ ಮಾಡಿದನು. ನಂದ ಮಹಾರಾಜ ಶ್ರೀಮಂತ ಜಮೀನುದಾರನಾಗಿದ್ದ. ನೋಡಿ, ತುಂಬಾ ರಿಚ್. ಪ್ರಭುಪಾದ ರಿಚ್ನೆಸ್ ಅಂದ್ರೆ ಅಂತ, ರಿಚ್ನೆಸ್ ಅಂದ್ರೆ ಹಸುಗಳು ಮತ್ತೆ ಈ ಧಾನ್ಯಗಳು, ದವಸ ಧಾನ್ಯಗಳು, ಇದು ರಿಚ್ನೆಸ್. ಅನೇಕ ಗೋವುಗಳ ಒಡೆಯನಾಗಿದ್ದನು. ವಾಡಿಕೆಯಂತೆ ಅವನು ಪ್ರತಿ ವರ್ಷ ಸ್ವರ್ಗದ ದೊರೆಯಾದ ಇಂದ್ರನ ಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿದ. ಯಾಕೆಂದ್ರೆ ನೋಡಿ, ಕೃಷಿಕ ಅಂದ್ರೆ ಅವನಿಗೆ ಮಳೆ ಬರಬೇಕು. ಮಳೆ ಸುರಿಸುವಂತದ್ದು ಯಾರು? ಇಂದ್ರ. ಆದ್ರೆ ಇಂದ್ರ ಇಂಡಿಪೆಂಡೆಂಟ್ ಅಲ್ಲ, ಭಗವಂತನಿಂದ ಅದು ಬರುವಂತದ್ದು, ಸ್ಯಾಂಕ್ಷನ್ ಕೃಷ್ಣನಿಂದ. ಆದ್ರೆ ಹೇಗೆ ಅಂದ್ರೆ ನಂದ ಮಹಾರಾಜ್ ಟೋಟಲಿ ಯೋಗಮಯ ಪೊಟೆನ್ಸಿಯಲ್ ಇದ್ದಾರೆ. ಹಾಗೆ ಕೃಷ್ಣ ದೇವತಾ ಪುರುಷ ಅಂದ್ರೆ ಲೀಲೆ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಬೇರೆ ವಿಷಯ. ಎಸ್. ಹಾಗೆ ಈ ಕೃಷಿಕರು ಯೂಶುವಲಿ ಮಳೆಗೆ, ಯಾಕೆಂದ್ರೆ ಮಳೆಯಿಂದಲೇ ಅವರ ಕೃಷಿಯ ಅಂತ ಹೇಳುವಂಥದ್ದು, ಆ ಫಸಲು ಬರುವಂಥದ್ದು. ಮಳೆ ಇಲ್ಲದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರು ಪ್ರಾರ್ಥನೆ ಮಾಡ್ತಾರೆ ಮಳೆಗೋಸ್ಕರ. ವಾಡಿಕೆ ಅಂತ ಅವನು ಪ್ರತಿ ವರ್ಷ ಸ್ವರ್ಗದ ದೊರೆಯಾದ ಇಂದ್ರನ ಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿದ್ದಾನೆ. ಭಗವಂತನ ಸರ್ವೋಚ್ಚ ಶಕ್ತಿಯನ್ನು ಜನ ಸಾಮಾನ್ಯರು ಅಂಗೀಕರಿಸುವಂತೆ ಮಾಡಲು ವೇದ ಸಾಹಿತ್ಯದಲ್ಲಿ ದೇವತೆಗಳ ಪೂಜೆ ಸಲಹೆ ಮಾಡಲಾಗಿದೆ. ವೇದ ಸಾಹಿತ್ಯದಲ್ಲಿ ಉಂಟು ದೇವರ ಪೂಜೆ. ದೇವತೆಗಳು ಬ್ರಹ್ಮಾಂಡದ ವಿವಿಧ ಚಟುವಟಿಕೆಗಳ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಭಗವಂತನಿಂದ ನಿಯೋಜಿತರಾದ ಸೇವಕರು. ಪ್ರಭುಪಾದ ಕೃಷ್ಣ ಇಸ್ ಪ್ರೈಮ್ ಮಿನಿಸ್ಟರ್ ಅಂಡ್ ಆಲ್ ದೇವತಾಸ್ ಆರ್ ಚೀಫ್ ಮಿನಿಸ್ಟರ್. ಈಗ ಪ್ರೈಮ್ ಮಿನಿಸ್ಟರ್ ದೊಡ್ಡದ, ಚೀಫ್ ಮಿನಿಸ್ಟರ್ ದೊಡ್ಡದ? ಆಬ್ವಿಯಸ್ ಪ್ರೈಮ್ ಮಿನಿಸ್ಟರ್. ಹಾಗೆ ಈ ಎಲ್ಲ ದೇವತೆಗಳಿಗೆ ಭಗವಂತ ಅಸೈನ್ ಮಾಡಿದ್ದಾನೆ, ಕೆಲಸ ಕೊಟ್ಟಿದ್ದಾನೆ. ನೋಡಿ, ಭಗವಂತನಿಂದ ನಿಯೋಜಿತರಾದ ಸೇವಕರು, ಭಗವಂತನ ಆದೇಶ ಪ್ರಕಾರ ಕೆಲಸ ಮಾಡುವಂಥದ್ದು. ಅವ್ರು ಇಂಡಿಪೆಂಡೆಂಟ್ ಅಲ್ಲ, ಅವ್ರು ಡಿಪೆಂಡೆಂಟ್. ಆದ್ದರಿಂದ ದೇವತೆಗಳನ್ನು ತೃಪ್ತಿಪಡಿಸಲು ಯಜ್ಞಗಳು ಮಾಡಬೇಕೆಂದು ವೇದ ಗ್ರಂಥಗಳಲ್ಲಿ ಹೇಳಲಾಗಿದೆ. ವೇದದಲ್ಲಿ ಉಂಟು ದೇವತೆಗಳನ್ನು ತೃಪ್ತಿಪಡಿಸಲು. ಆದರೆ ಪರಮ ಪ್ರಭುವಿಗೆ ಸಮರ್ಪಿತನಾದ ಭಕ್ತನು ದೇವತೆಗಳನ್ನು ತೃಪ್ತಿಪಡಿಸುವ ಅವಶ್ಯಕತೆ ಇಲ್ಲ. ಈಗ ಸಪೋಸ್ ನಿಮಗೆ ಪ್ರೈಮ್ ಮಿನಿಸ್ಟರ್ ತುಂಬಾ ಕ್ಲೋಸ್ ಇದ್ದಾರೆ, ಮತ್ತೆ ನೀವು ಚೀಫ್ ಮಿನಿಸ್ಟರ್ ಕೆಲಸ ಮಾಡಿಸ್ಬೇಕಂತ ಅಗತ್ಯ ಇಲ್ಲ. ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ ಅಪ್ರೋಚ್ ಆದರೆ ಎಲ್ಲ ಕೆಲಸ ಆಗ್ತಾನೆ. ಅದೇ ರೀತಿ ಕೃಷ್ಣನಿಗೆ ನೀವು ತೃಪ್ತಿಪಡಿಸಿದರೆ ಉಳಿದ ದೇವತೆಗಳು ಆಟೋಮೆಟಿಕ್ ತೃಪ್ತಿ ಆಗ್ತದೆ ಅವರಿಗೆ. ಸಮೃದ್ಧ ಭಕ್ತನು ದೇವತೆಗಳನ್ನು ತೃಪ್ತಿಪಡಿಸುವ ಅವಶ್ಯಕತೆ ಇಲ್ಲ. ದೇವತೆಗಳ ಪೂಜೆಯು ಪರಮಪ್ರಭು ಭಗವಂತನ ಪಾರಮ್ಯವನ್ನು ಅಂಗೀಕರಿಸಲು ಮಾಡಿಕೊಂಡಿರುವ ಒಂದು ವ್ಯವಸ್ಥೆ ಅಷ್ಟೇ. ಆದರೆ ಅದು ಕಡ್ಡಾಯವಲ್ಲ. ದೇವತಾ ಪೂಜೆ ಕಡ್ಡಾಯವಲ್ಲ ಅಂತ ಸಾಮಾನ್ಯವಾಗಿ ಐಹಿಕ ಲಾಭಗಳಿಗೆ ಅಂತ ತೃಪ್ತಿಪಡಿಸುವ ಕ್ರಮಗಳನ್ನು ಸಲಹೆ ಮಾಡಲಾಗ್ತದೆ. ಅಂದ್ರೆ ನಮ್ದು ಈ ಭೌತಿಕ ಇಚ್ಛೆಗಳು, ಇದಕ್ಕೋಸ್ಕರ ದೇವತೆ ಬಳಿಗೆ ಹೋಗುವಂಥದ್ದು ಅದು ಸಿಗ್ತದಂತೆ. ಭೌತಿಕ ಇಚ್ಛೆಗಳು ಸಾಮಾನ್ಯವಾಗಿ ಐಹಿಕ ಲಾಭಗಳಿಗಾಗಿ. ನೋಡಿ, ಈ ಸಾಹಿತ್ಯದ 2ನೇ ಸ್ಕಂದದಲ್ಲಿ ನಾವು ಈಗಾಗಲೇ ಚರ್ಚಿಸುವಂತ ದೇವೋತ್ತಮ ಪರಮಪುರುಷ ಪಾರಮ್ಯವನ್ನು ಒಪ್ಪಿಕೊಂಡಿರುವವರು ದೇವತೆಗಳ ಪೂಜೆ ಮಾಡಬೇಕಾದ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ದೇವತೆಗಳ ಪೂಜೆ ಯಾರು ಕೃಷ್ಣನಿಗೆ ಪೂಜೆ ಮಾಡ್ತಾನೆ ಅವನಿಗೆ ದೇವತೆ ಅಗತ್ಯವಿಲ್ಲ. ಕೆಲವೊಮ್ಮೆ ಅಲ್ಪಜ್ಞಾನಿ ಜೀವಿಗಳ ಪೂಜೆ ಮತ್ತು ಸ್ತುತಿಗಳಿಂದ ದೇವತೆಗಳು ಅಧಿಕಾರ ಮತ್ತರಾಗುತ್ತಾರೆ. ಹಾಗೆ ಉಬ್ಬಿ ಹೋಗಿ ಭಗವಂತನ ಪಾರಮ್ಯವನ್ನು ಮರೆತು ಬಿಡುತ್ತಾರೆ. ಇದು ಇಲ್ಲಿ ಇಂದ್ರ ಕೂಡ ಆದ. ಇಲ್ಲಿ ಭಗವಾನ್ ಶ್ರೀಕೃಷ್ಣನು ಬ್ರಹ್ಮಾಂಡದಲ್ಲಿದ್ದಾಗ ಇಂಥದ್ದು ನಡೆಯಿತು. ಆದ್ದರಿಂದ ಭಗವಾನ್ ಶ್ರೀಕೃಷ್ಣನು ಸ್ವರ್ಗದ ದೊರೆ ಇಂದ್ರನಿಗೆ ಪಾಠ ಕಲಿಸಲು ಇಚ್ಛಿಸಿದನು. ಇಂದ್ರ ಕೂಡ ಹುಬ್ಬಿ ಹೋಗಿದ್ದ. ಅವನು ಇಂದ್ರನಿಗೆ ಅರ್ಪಿಸುವ ಯಜ್ಞವನ್ನು ನಿಲ್ಲಿಸಿ ಗೋವುಗಳನ್ನು ಮತ್ತು ಗೋವರ್ಧನ ಗಿರಿಯಲ್ಲಿನ
ಗೋಮಾಲಗಳನ್ನು ಪೂಜಿಸಲು ಹಣವನ್ನು ಬಳಸುವಂತೆ ನಂದ ಮಹಾರಾಜನಿಗೆ ಹೇಳಿದ. ನಿಲ್ಲಿಸಿ ಅಂತ ಹೇಳಿದ. ಇಂದ್ರನಿಗೆ ನೀವು ನಿಲ್ಲಿಸಿ, ಗೋ ಮತ್ತೆ ಗೋವರ್ಧನ ಬೆಟ್ಟಕ್ಕೆ ನೀವು ಮಾಡಿ ಅಂತ. ಪ್ರತಿಯೊಬ್ಬರು ತನ್ನ ಸಕಲ ಕರ್ಮಗಳನ್ನು ಮತ್ತು ಅವುಗಳ ಫಲಗಳನ್ನು ಪರಮ ಪ್ರಭುವಿಗೆ ಅರ್ಪಿಸಬೇಕೆಂದು ಶ್ರೀಕೃಷ್ಣ ಭಗವಂತ ಹೇಳಿದ. ನೋಡಿ, ಯಾರಿಗೆ ಅರ್ಪಿಸಬೇಕು ನಮ್ಮ ಫಲಗಳನ್ನು? ಸಕಲ ಕರ್ಮ ಮತ್ತು ಫಲ ಬರುವಂತ ನಮ್ಮ ಅದರಿಂದ ಫಲ ಯಾರಿಗೆ? ಭಗವಂತನಿಗೆ. ಈಗ ಈ ಕೃತ್ಯದ ಮೂಲಕ ಈ ಪಾಠವನ್ನು ಮಾನವ ಸಮಾಜಕ್ಕೆ ಕಲಿಸಿದ. ಅಂದ್ರೆ ಇದು ಇನ್ಸ್ಟೆನ್ಸ್ ಎಂತಂದ್ರೆ, ನಾವು ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ ನಮ್ಮ ಕರ್ಮಗಳನ್ನು ಮತ್ತೆ ನಮ್ಮ ಬರುವ ಫಲಗಳನ್ನು ಯಾರಿಗೆ? ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕಂತ. ನೋಡಿ, ಇದು ಪಾಠ ಕಲಿಸಲಿಕ್ಕೆ ಭಗವಂತ ಇದನ್ನು ಇನ್ಸ್ಟೆನ್ಸ್ ಮಾಡಿದ್ದಾನೆ. ಹಾಗೆ ಮಾಡಿದರೆ ಅದು ಅಪೇಕ್ಷಿತ ಫಲವನ್ನು ಕೊಡುತ್ತದೆ. ಹಾಗೆ ಮಾಡಿದರೆ ಅದು ಅಪೇಕ್ಷಿತ ಫಲವನ್ನು ಕೊಡುತ್ತದೆ. ವೈಶ್ಯರು ತಮ್ಮ ಕಷ್ಟಾರ್ಜಿತ ಹಣವನ್ನು ವ್ಯರ್ಥ ಪೋಲು ಮಾಡುವುದರ ಬದಲು ಅದನ್ನು ಗೋವುಗಳ ರಕ್ಷಣೆ ಮತ್ತು ಗೋಮಾಲಗಳ ಅಥವಾ ಕೃಷಿ ಭೂಮಿಯ ಅಭಿವೃದ್ಧಿಗೆ ಖರ್ಚು ಮಾಡುವಂತೆ ಸ್ಪಷ್ಟವಾಗಿ ಸಲಹೆ ಮಾಡಲಾಗಿದೆ. ಆದ್ದರಿಂದ ಭಗವಂತ ತೃಪ್ತನಾಗುವವನು. ಹಾಗಾಗಿ ಭಗವಂತನ ಪ್ಲೀಸ್ ಮಾಡಲಿಕ್ಕೆ ನಾವು ಎಂತ ಮಾಡಬೇಕು? ಗೋಗಳು ಮತ್ತೆ ಗೋವರ್ಧನ ಇದಕ್ಕೆ ನಾವು ಹಣವನ್ನು ಖರ್ಚು ಮಾಡ್ಬೇಕಂತ. ಅದರಿಂದ ಭಗವಂತ ಪ್ಲೀಸ್ ಆಗ್ತಾನೆ. ಸ್ವಧರ್ಮದ ಅಥವಾ ಯಾರೊಬ್ಬರ ವೃತ್ತಿಯ ಪರಿಪೂರ್ಣತೆಯನ್ನು ಅದು ಸ್ವಂತಕ್ಕಾಗಿರಲಿ, ಸಮುದಾಯಕ್ಕಾಗಿರಲಿ ಅಥವಾ ರಾಷ್ಟ್ರಕ್ಕಾಗಿರಲಿ ಭಗವಂತನನ್ನು ತೃಪ್ತಿಪಡಿಸುವ ಮಾನದಂಡದಲ್ಲಿ ಅಲ್ಲೇಲಾಗುತ್ತೆ. ನೋಡಿ, ಸ್ವಂತ, ಸಮುದಾಯ, ರಾಷ್ಟ್ರ ಇದಲ್ಲ. ಮತ್ತೆ ಯಾವುದು? ಕೃಷ್ಣನನ್ನು ನಾವು ಪ್ಲೀಸ್ ಮಾಡಲಿಕ್ಕೆ ನಾವು ನಮ್ಮ ವೃತ್ತಿಯ ಪರಿಪೂರ್ಣತೆ, ಪರ್ಫೆಕ್ಷನ್ ಆಫ್ ಅವರ್ ವೃತ್ತಿ. ಹೇಗೆ? ಕೃಷ್ಣನನ್ನು ಪ್ಲೀಸ್ ಮಾಡೋದು. ಸ್ವಂತ ಅಲ್ಲ, ಸಮುದಾಯ ಅಲ್ಲ, ರಾಷ್ಟ್ರವಲ್ಲ. ಶ್ಲೋಕ 33ಕ್ಕೆ ಹೋಗುವ. ಶ್ಲೋಕ 33. ಹರ್ಷತಿ ಇಂದ್ರೇ ವ್ರಜಕೋಪಾತ್ ಭಗ್ನಮಾನೆ ಅತಿ ವಿಹಲ್ವ ಗೋತ್ರ ಲೀಲಾ ಆತಪತ್ರೇನ ತ್ರಾತ ಭದ್ರ ಅನುಗೃಹತ. ಅನುವಾದ: ಎಲೆ ಸೌಮ್ಯನಾದ ವಿದುರನೆ, ತನ್ನ ಗೌರವಕ್ಕೆ ಅವಮಾನವಾದ್ದರಿಂದ ಇಂದ್ರನು ಬೃಂದಾವನದ ಮೇಲೆ ಅವಿಚ್ಛನ್ನವಾಗಿ ಮಳೆಗರನು. ಅವಮಾನವಾಯಿತು, ಅವನ ಪೂಜೆ ಸ್ಟಾಪ್ ಆಯ್ತಲ್ಲ ಇಂದ್ರನಿಗೆ, ತುಂಬಾ ಮಳೆ ಸೇರಿದಂತೆ. ಹೀಗಾಗಿ ಗೋಭೂಮಿಯಾದ ವ್ರಜ ನಿವಾಸಿಗಳು ಬಹಳ ಸಂಕಟಕ್ಕಿದ್ದಾರೆ. ಎಲ್ಲರೂ ವ್ರಜ ವಾಸಿಗಳು ಪ್ಯಾನಿಕ್ ಅಲ್ಲಿದ್ದಾರೆ. ಆದ್ರೆ ಅವರಿಗೆ ಟೆನ್ಷನ್ ಇಲ್ಲ, ಯಾಕೆ? ಕೃಷ್ಣ ಇದ್ದಾನೆ. ಆದರೆ ದಯಾಮಯನಾದ ಶ್ರೀಕೃಷ್ಣ ತನ್ನ ಲೀಲಾಛತ್ರವಾದ ಗೋವರ್ಧನಗಿರಿಯನ್ನು ಎತ್ತಿ ಅವರನ್ನು ಅಪಾಯದಿಂದ ಪಾರು ಮಾಡಿದ. ಛತ್ರ, ಈಗ ನಾವು ಮಳೆ ಬರುವ ಕೊಡೆ ಇಟ್ಕೊಂಡು ಹೋಗ್ತೇವೆ. ಅದೇ ರೀತಿ ಗೋವರ್ಧನ ಬೆಟ್ಟವನ್ನು ಎಲ್ಲ ವೃಂದಾವನ ವಾಸಿಗಳು, ವ್ರಜವಾಸಿಗಳು ಅದರ ಒಳಗೆ ಬಂದ್ರಂತೆ. ನೋಡಿ, ನಾವು ಮಾಡುವಂಥದ್ದು ಖಾಲಿ ಕೊಡೆ. ಇಬ್ಬರಿಗೆ ನಾವು ದೊಡ್ಡ ಕೊಡೆ ಆದ್ರೆ ಇಬ್ಬರಿಗೆ ನಿಲ್ಬಹುದು. ಕೃಷ್ಣ ನೋಡಿ, ಹಾಗಾಗಿ ಕೃಷ್ಣನ ಆಕ್ಟಿವಿಟೀಸ್ ಎಂತ, ನಮ್ದು ಆಕ್ಟಿವಿಟೀಸ್ ಎಂತ, ಇದ್ರಲ್ಲಿ ನಮ್ಗೆ ಗೊತ್ತಾಗ್ಬೇಕು ನಾವು ಎಂತ, ಕೃಷ್ಣ ಎಂತ ಅಂತ. ನಾವು ಇನ್ಫಿನಿಟಿಸಿಮಲ್, ಕೃಷ್ಣ ಇನ್ಫಿನಿಟ್. ಹಾಗೆ ಶ್ಲೋಕ 34ಕ್ಕೆ ಹೋಗುವ. ಶರಶಶೀಕರೈ ಮೃಷ್ಟಂ ಮಾನಯಾದಜನಿ ಮುಖಂ ಗಾಯನ್ ಕಲಪದ್ಮಂ ರೇಮೆ ಶ್ರೀನಾ ಮಂಡಲ ಮಂಡನಂ. ಅನುವಾದ: ವರ್ಷದ 3ನೇ ಋತುವಿನಲ್ಲಿ ಭಗವಾನ್ ಶ್ರೀಕೃಷ್ಣನು ಸ್ತ್ರೀ ಸಮೂಹದ ಕೇಂದ್ರ ಸೌಂದರ್ಯಕ್ಕಾಗಿ ತನ್ನ ಮಧುರಗಾನದ ಶರತ್ಕಾಲದ ಬೆಳದಿಂಗಳ ರಾತ್ರಿಯಲ್ಲಿ ಅವರನ್ನು ಆಕರ್ಷಣ ಕೊಟ್ಟರು. ಚಂದ್ರನ ಬೆಳದಿಂಗಳು. ಈಗ ಭಾವಾರ್ಥಕ್ಕೆ ಹೋಗುವ. ಗೋವುಗಳ ನಾಡಾದ ಬೃಂದಾವನ ತ್ಯಜಿಸುವ ಮುನ್ನ ಭಗವಾನ್ ಶ್ರೀಕೃಷ್ಣ ತನ್ನ ರಾಸಲೀಲೆಗಳಿಂದ ತನ್ನ ತರುಣಿ ಹೆಂಗಳರೆ ಆದ ದಿವ್ಯ ಗೋಪಿಗಳನ್ನು ಸಂತೋಷಗೊಳಿಸ. ರಾತ್ರಿ ಬರುವಾಗ ಕೃಷ್ಣನ ರಾಸಲೀಲೆ ಸ್ಟಾರ್ಟ್ ಆಗ್ತದೆ. ಇಲ್ಲಿಗೆ ಉದ್ದವನು ಭಗವಾನ್ ಶ್ರೀಕೃಷ್ಣನ ಲೀಲೆಗಳ ವರ್ಣನೆಯನ್ನು ನಿಲ್ಲಿಸಿದನು. ಇಲ್ಲಿಗೆ ಸ್ಟಾಪ್ ಮಾಡಿದ್ದಾನೆ ಉದ್ದವ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಕೃಷ್ಣ ಸ್ಮರಣೆ ಎಂಬ 2ನೇ ಅಧ್ಯಾಯದ ಭಕ್ತಿವೇದನ ಭಾವಾರ್ಥವು ಮುಗಿಯಿತು. ಯಶ್ ಕೃಷ್ಣ ಚೈತನ್ಯ ಶ್ರೀಲ ಪ್ರಭುಪಾದ ಕಿ ಜೈ.